ಉಜಿರೆಯ ಬ್ರಹ್ಮ ಕಲಶೋತ್ಸವದ ವೈಭವ ಬಹಳ ನೂರ್ಮಡಿ ಆಗ್ತಾ ಇದೆ. ಬಹಳಷ್ಟು ಜನ ಬಂದು ಇಲ್ಲಿ ಈ ಕಲಶೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಸಭೆ, ಅದರ ಜೊತೆಗೆ ಬಹಳ ಅದ್ಭುತವಾದಂತಹ ಭೋಜನದ ವ್ಯವಸ್ಥೆ ಎಲ್ಲವೂ ಕೂಡ ಇದೆ. ದೇವಸ್ಥಾನದ ಒಳಭಾಗದಲ್ಲಿ ವೈದಿಕ ವಿಧಿವಿಧಾನಗಳು ನಡೀತಾ ಇದೆ. ನೀಲೇಶ್ವರದ ಪದ್ಮನಾಭ ತಂತ್ರಿಗಳದ ನೀಲೇಶ್ವರ ಆಲಂಬಾಡಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೀತಿರುವಂಥ ಬ್ರಹ್ಮ ಕಲಶೋತ್ಸವ ಕೊನೆಯ ದಿನ ಏನು ನಡೆಯುತ್ತೆ ಮತ್ತು ಇಲ್ಲಿಯ ತನಕ ಆದಂತಹ ಬ್ರಹ್ಮ ಕಲಶೋತ್ಸವ ವೈದಿಕ ವಿಧಿವಿಧಾನಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆಲಂಬಾಡಿಯ ಪದ್ಮನಾಭ ತಂತ್ರಿಗಳಿದ್ದಾರೆ. ಸರ್ ನಮಸ್ತೆ. ಸರ್, ಇಲ್ಲಿಯ ತನಕ ಏನೆಲ್ಲ ಆಯಿತು ಸರ್? ಜನಾರ್ದನಾಯ ನಮಃ. ಹಿಂದೆ 25 ವರ್ಷ ಹಿಂದೆ ಇಲ್ಲಿ ಇಡೀ ದೇವಸ್ಥಾನ ಹೊಸದ್ದು ಮಾಡಿ ಪ್ರತಿಷ್ಠೆ ಮಾಡಿ ಆವತ್ತು ದೇವರ ಪೀಠದಲ್ಲಿ ಕೂತುಕೊಳ್ಳಿಸಿ ಅದು ಬಂಧನ, ಹೇಗೆಂದರೆ ಅಷ್ಟಬಂಧ ಇಟ್ಟು ಬಂಧನ ಮಾಡಿದೆ. ಆಮೇಲೆ 12 ವರ್ಷ ದಾಟುವಾಗ ಅಷ್ಟಬಂಧದಲ್ಲಿ ಸ್ವಲ್ಪ ಹೋಗುವಾಗ ನಾವು ಪುನಃ ಒಮ್ಮೆ ಬ್ರಹ್ಮಕಲಶ ಮಾಡಿದೆವು. ಅಷ್ಟಬಂಧ ಇಟ್ಟು ಅದು ದೇವರು ಪೀಠದಲ್ಲಿ ಒಂದು ಬಂಧನೆ ಇರಲಿಕ್ಕೆ ಮಾತ್ರ ಅಷ್ಟಬಂಧ ಇಡೋದು. ಅದು 8 ಸಾಹಿತ್ಯಗಳು ತಾಂತ್ರಿಕ ವಿಧಿ ಪ್ರಕಾರ ಪೆಟ್ಟು ಪುಡಿ ಹಾಕಿ ಅಷ್ಟಬಂಧ ಮಾಡೋದು. ಆಮೇಲೆ ಈಗ 25 ವರ್ಷ ದಾಟಿದರೆ ಮೇಲೆ ಬ್ರಹ್ಮಕಲಶ. ಆ ಸಮಯದಲ್ಲಿ ಈಗ ದೇವಸ್ಥಾನದಲ್ಲಿ ಪಲೆ ಅಶುದ್ಧಿಗಳು, ದೋಷಗಳು ಬರ್ತದೆ. ಆ ದೋಷಗಳಿಗೆಲ್ಲ ಪರಿಹಾರ, ಅಶುದ್ಧಿಗಳಿಗೆಲ್ಲ ಪರಿಹಾರ ಮಾಡಿ ದೇವರ ಅಷ್ಟಬಂಧ ಹೋದ ಮೇಲೆ ದೇವರ ನಾಳದಿನೊಳಗೆ ಏನಾದರೂ ಜೀರ್ಣದ ಇದ್ದರೆ ಆ ಜೀರ್ಣದೆಲ್ಲ ತೆಗಲಿಕ್ಕೆ ಈ ಸರ್ತಿ ನಾವು ಪುನಃ ಪ್ರತಿಷ್ಠೆ ಮಾಡ್ತೇವೆ. ದೇವರ ಅಲ್ಲಿದ್ದು ತೆಗೆದು ಒಳಗೆ ನಾಳದಿನೊಳಗೆ ಏನಾದರೂ ಜೀರ್ಣದ ಇದ್ದರೆ ಅದೆಲ್ಲ ತೆಗೆದು ಪುನಃ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. ಆಮೇಲೆ ಅಷ್ಟಬಂಧದಲ್ಲಿ ಬಂಧನ ಮಾಡಿದ್ದೇವೆ ದೇವರು. ನಾವು ಈ ಬ್ರಹ್ಮಕಲಶ 3 ತಾರೀಕಿಂದ ಶುರು ಮಾಡಿದ್ದೇವೆ. 3 ತಾರೀಕಿಂದ ಮೊನ್ನೆ 8 ತಾರೀಕುವರೆ ಒಂದು ದೇವಸ್ಥಾನದಲ್ಲಿ ಏದೆಲ್ಲ ಪ್ರಕಾರ ಅಶುದ್ಧಿಗಳು ಬರ್ತದೆ, ಏದೆಲ್ಲ ಪ್ರಕಾರ ದೋಷಗಳಿರ್ತದೆ, ಆ ದೋಷಗಳಿಗೆಲ್ಲ ಅಶುದ್ಧಿಗಳಿಗೆಲ್ಲ ಪ್ರಾಯಶ್ಚಿತ್ತ ಪರಿಹಾರ ಮಾಡಿದ ಮೇಲೆ ದೇವರಿಗೆ ಪುನಃ ಪ್ರತಿಷ್ಠೆ ಮಾಡಬೇಕು. ಏದು ಪ್ರಕಾರದ ಒಂದು ಅನಾರೋಗ್ಯ ಇಲ್ಲೇ ಬಾಡಿಲಿ ಡಾಕ್ಟರ್ ಆಪರೇಷನ್ ಮಾಡೋದಿಲ್ಲ. ಅದೇ ಪ್ರಕಾರ ಅಶುದ್ಧಿ ದೋಷಗಳಿಲ್ಲೇ ಒಂದು ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ಮಾಡೋದಿಲ್ಲ. ಆಗ ಪುನಃ ಪ್ರತಿಷ್ಠೆಗಾಗಿ ನಾವು ಪರಿಹಾರಗಳು, ಪ್ರಾಯಶ್ಚಿತ್ತ ಶುದ್ಧಿ, ಸ್ಥಳಶುದ್ಧಿ, ಬಿಂಬಶುದ್ಧಿ, ಪ್ರಾಸಾದ ಶುದ್ಧಿ ಇತ್ಯಾದಿ ಶುದ್ಧಿ ಕರ್ಮಗಳು ಮತ್ತು ಆಮೇಲೆ ಪ್ರಾಯಶ್ಚಿತ್ತಾದಿ ಹೋಮಗಳು, ಪ್ರಾಯಶ್ಚಿತ್ತ ಶಾಂತಿ ಹೋಮಗಳು, ಅದ್ಭುತ ಶಾಂತಿ, ವಿಶ್ವಶಾಂತಿ, ಚೋರಶಾಂತಿ ಇತ್ಯಾದಿಗಳು ಪರಿಹಾರ ಮಾಡಿದ ಮೇಲೆ ದೇವರಿಗೆ ಶಕ್ತಿ ವರ್ಧನವಾಗಬೇಕಾದ ಈ ತತ್ವಹೋಮ, ದ್ರವ್ಯಕಲಶಾಭಿಷೇಕ. ದ್ರವ್ಯಕಲಶ ಅಂದರೆ ತಾಂತ್ರಿಕ ವಿಧಿ ಪ್ರಕಾರ ಆಯುರ್ವೇದ ಪ್ರಕೃತಿಯಲ್ಲಿ ವಸ್ತುಗಳಡಗಿಯ ವಸ್ತುಗಳು ಕಲಶದಲ್ಲಿ ಹಾಕಿ ಪ್ರತ್ಯೇಕ ಮಂತ್ರದಲ್ಲಿ ಆವಾಹನ ಮಾಡಿ ಪ್ರತ್ಯೇಕ ಮಂತ್ರದಲ್ಲಿ ದೇವರಿಗೆ ಅಭಿಷೇಕ ಮಾಡು. ಅದು ಆಯುರ್ವೇದದಲ್ಲಿ ಇದ್ದ ಸಾಹಿತ್ಯಗಳು. ಹಾಗೆ ಆರೋಗ್ಯ ಸರಿಯಾಗ್ತದೆ, ಮನುಷ್ಯರಿಗೂ ಆಗ್ತದೆ, ದೇವರಿಗೂ ಆಗ್ತದೆ. ಆಮೇಲೆ ನಾವು ದೇವರ ಜೀವೋದ್ವಾಸನ ಮಾಡಿ 1 ದಿವಸ ಶಯ್ಯಲ್ಲಿ ಶಯನ ಇಟ್ಟು ಹಳೆ ಮೂರ್ತಿಗೆ ಒಂದು ಹೊಸ ಮೂರ್ತಿಗೆ ಏನೆಲ್ಲ ಪರಿಹಾರ ಮಾಡ್ತವೆ, ಹೊಸ ಒಂದು ಮೂರ್ತಿ ತರುವಾಗ ನಾವು ಹೇಗೆ ಪ್ರತಿಷ್ಠೆ ಮಾಡ್ತೇವೆ ಅದೇ ಪ್ರಕಾರ ಆ ಹಳೆ ಮೂರ್ತಿಗೆ ಹೊಸ ಮೂರ್ತಿಗೆ ಬೇಕಾದ ಸಾನ್ನಿಧ್ಯ ಎಲ್ಲ ಕೊಟ್ಟು ಅದು ಪ್ರತಿಷ್ಠೆ ಮಾಡಿದ ಮೇಲೆ ಹಳೆ ಚೈತನ್ಯವು ಅದೇ ಚೈತನ್ಯ ಕಲಶವು ಕೂಡ ಆ ಬಿಂಬಕ್ಕೆ ಸೇರ್ತದೆ. ಆಮೇಲೆ ನಾವು ನಾಳೆ 11 ತಾರೀಕಿಗೆ ಬ್ರಹ್ಮಕಲಶ. ಇವತ್ತು ನಾವು ಆ ದೇವರಿಗೆ ಬೇಕಾದ ಕಲಶ, ಅದು ಸಹಸ್ರ ಕಲಶ ಪೂರಣ ಮಾಡಿ ಇಟ್ಟಿದ್ದೇವೆ. ಅದು 25 ದ್ರವ್ಯಗಳು. ಅದು ಆಯುರ್ವೇದದಲ್ಲಿ ಇದ್ದದು, ಪ್ರಕೃತಿಯಲ್ಲಿ ಇದ್ದ ಸಾಹಿತ್ಯಗಳು 25 ಕಲಶದಲ್ಲಿ ಪ್ರತ್ಯೇಕ ಪೂರಣ ಮಾಡಿ ಪ್ರತ್ಯೇಕ ಮಂತ್ರದಲ್ಲಿ ಇനി ನಾಳೆ ದೇವರಿಗೆ ಅಭಿಷೇಕ. ಹಾಗೆ ದೇವರಿಗೆ ಚೈತನ್ಯ, ಆರೋಗ್ಯ ಎಲ್ಲವೂ ಜಾಸ್ತಿ ಆಗ್ತದೆ. ಆ ಬ್ರಹ್ಮಕಲಶത്തിൻ്റെ ಪ್ರಧಾನ ಆವಿಷ್ಯ ಅಂದರೆ ದೇವರಿಗೆ ಆರೋಗ್ಯ ಬರಬೇಕು, ಶಕ್ತಿ ಬರಬೇಕು. അപ്പോൾ ಆ ಶಕ್ತಿಗೆ ಬೇಕಾದ ದೇವರದು ಮಂತ್ರಗಳು, ತತ್ವಗಳು, ಒಂದೊಂದು ದೇವರಿಗೆ ಬೇಕಾದ ತತ್ವಗಳು, ಒಂದೊಂದು ದೇವರಿಗೆ ಬೇಕಾದ ಮಂತ್ರಗಳು ಸೇರಿ ದೇವರಿಗೆ ಅಭಿಷೇಕ ಮಾಡುವಾಗ ದೇವರದು ಚೈತನ್ಯ ಜಾಸ್ತಿ ಆಗ್ತದೆ. ಅದೇ ಪ್ರಕಾರ ಇಲ್ಲಿ ನಾಳೆ 6 ಗಂಟೆಗೆ
5:45ಕ್ಕೆ ನಾವು ಕವಾಡ ಉದ್ಘಾಟನೆ ಮಾಡಿ ದೇವರಿಗೆ ಅಭಿಷೇಕ ಮಾಡ್ತೇವೆ. ಮಧ್ಯಾಹ್ನಕ್ಕಾಗುವಾಗ ದೇವರದು ಬ್ರಹ್ಮಕಲಶದ್ದು ಕಾರ್ಯಕ್ರಮ ಮುಗಿತದೆ. ಮತ್ತು ರಾತ್ರಿ ಉತ್ಸವ, ರಥೋತ್ಸವ, ಒಂದು ಹೊಸ ರಥ ಸಮರ್ಪಣೆ ಮಾಡಿದ್ವಿ ಈ ಸರ್ತಿ. ಅದು ಉದ್ಘಾಟನೆ, ದೇವರಿಗೆ ಉತ್ಸವ ಮಾಡೋದು ನಾಳೆ ಶುರು ಆಗ್ತದೆ. ಅಷ್ಟು ಮಾತ್ರ. ಬಹಳಷ್ಟು ನೂರಾರು ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠೆಯಲ್ಲಿ ಭಾಗಿಯಾದಂಥ ತಂತ್ರಿಗಳು ನೀವು. ಉಜಿರೆ ದೇವಸ್ಥಾನದ ವಿಶೇಷತೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಉಜಿರೆಂದು ಒಂದು ಇತಿಹಾಸ ದೇವಸ್ಥಾನ. ಹೀಗೆ ಸುಮಾರು ದೇವಸ್ಥಾನದಲ್ಲಿ ಹೀಗೆ ಹೊಸದು ಒಂದು 100 ವರ್ಷದ ಇತಿಹಾಸ. ಇದಕ್ಕೂ ಎಷ್ಟು ವರ್ಷ ಇತಿಹಾಸ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಹಿರಿಯವರು ಅಜ್ಜನ ಕಾಲದಲ್ಲಿ ಇಲ್ಲಿ ಬಂದು ಪ್ರತಿಷ್ಠೆ ಕಲಶ ಎಲ್ಲ ಮಾಡಿದ ಒಂದು ಗ್ರಂಥಗಳು ನಮ್ಮ ಮನೆಯಲ್ಲಿ ಉಂಟು. ನಮ್ಮ ಹಿರಿಯವರು ಹೇಳಿಕೊಂಡು ಬಂದದ್ದು. ನಾನೀಗ ಒಂದು 40 ವರ್ಷ ಆಯಿ. 82ನೇ ಇಸ್ವಿಯಿಂದ ನಾನು ತಾಂತ್ರಿಕ ವಿವಾದದಲ್ಲಿ ಈ ಕಡೆ ಧರ್ಮಸ್ಥಳ, ಉಜಿರೆ, ಸೂರ್ಯ, ಕೊಲ್ಲಿ ಇತ್ಯಾದಿ ದೇವಸ್ಥಾನಗಳಿಗೆ ಒಂದು ಪ್ರತಿಷ್ಠೆ ಬ್ರಹ್ಮಕಲಶ ಎಲ್ಲ ಮಾಡಿದ್ದೇವೆ. ಇದು ವಿಶೇಷ ಅಂದರೆ ಈ ದೇವಸ್ಥಾನ ಭಾರಿ ದೊಡ್ಡದು, ಗರ್ಭಗುಡಿ. അതിൻ്റെ ಆಕಾರ ಅಂದರೆ ಗಜಪೃಷ್ಠ. ಈ ಗಜಪೃಷ್ಠ ಆಕೃತಿ ಇಲ್ಲದ ದೇವಸ್ಥಾನ ಈ ಊರಲ್ಲಿ ಕಡಿಮೆ ಉಂಟು. ಅದು ಸ್ವಲ್ಪ ದೊಡ್ಡದು. ನಮ್ಮ ಮಧೂರು, ಅಡೂರು, ವಿಟ್ಲ, ಅದು ದೊಡ್ಡದು ವಿಟ್ಲದನ್ನೇ ಹೀಗೆ ಹೊಸದು ಮಾಡಿದ್ದೇವೆ ಅಲ್ಲಿ. ಅದೇ ಪರ അതിൻ്റെ ചെറിയൊരു ಸಣ್ಣ ಮಾಡೆಲ್ ಅದು ಈ ದೇವಸ್ಥಾನ. ಈ ಊರಲ್ಲಿ ಈ ಪ್ರಕಾರ ಆಕಾರ ಇಲ್ಲೇ ದೇವಸ್ಥಾನವಿಲ್ಲ. ಸಾಧಾರಣ ಚೌಕಂ, ವೃತ್ತಂ, ಷಟ್ಕೋಡ್, ಗಜಪೃಷ್ಠಂ, ಇതൊരു ಗಜಪೃಷ್ಠ ಆಕೃತಿയിലെ ದೇವಸ್ಥಾನ. ಈ ಊರಲ್ಲಿ ಅದು ಕಡಿಮೆ. ಸಾಧಾರಣ ಚದುರಸ್ರ ಆಗಿ ದೇವಸ್ಥಾನ ಜಾಸ್ತಿ ಇದ್ದದ್ದು. ದೊಡ್ಡ ವಿಶೇಷ ಅಂದರೆ ಇದು ದೊಡ್ಡ ಜಾತ್ರೆ. ಇಲ್ಲಿ ನಿತ್ಯ ಪೂಜಾದಿಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಸುಮಾರು ವರ್ಷ ಹಿಂದೆ ನಡೆದು ಬರುತ್ತುಂಟು. ಇനി ಮುಂದೆಗೂ ಒಳ್ಳೆ ರೀತಿಯಲ್ಲಿ ನಡೀತದೆ. ದೇವರ ಅನುಗ್ರಹ ಎಲ್ಲರಿಗೂ ಬೇಕು. ಸರ್, 40 ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀರಿ. ಈಗ ಒಂದು ಅದ್ಭುತವಾದಂಥ ವಿಜಯ ಗೋಪುರ, ಒಂದು ಬ್ರಹ್ಮರಥ, ಒಂದು ಪುಷ್ಪರಥ ಮತ್ತು ಪುನಃ ಪ್ರತಿಷ್ಠೆ ಎಲ್ಲ ನೂತನವಾಗಿ ಆಗ್ತಾ ಇದೆ. ಏನು ಅನ್ಸುತ್ತೆ? ಅದೊಂದು ನಮ್ಮ ಹಿರಿಯವರದು, ಆ ದೇವರದ್ದು ಒಂದು ಆಶೀರ್ವಾದದಲ್ಲಿ ಆಗುದು. ವ್ಯಕ್ತಿಗಳಿಗೆ ಎಷ್ಟು ಹಣ ಕೈಲಿ ಇದ್ದರೂ ಇಷ್ಟು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅದೊಂದು ದೇವರದ ಆಶೀರ್ವಾದ ಬೇಕು, ಒಂದು ಯೋಗ ಬರಬೇಕು. ಇವತ್ತು ಆ ಯೋಗ ಬಂದದ್ದು. ವಿಜಯ ಗೌರವ ಇಷ್ಟು ರಥ, ಪುಷ್ಪರಥಂ, ಬ್ರಹ್ಮರಥಂ, ಚಂದ್ರಮಂಡಲ, ಸಣ್ಣ ರಥಂ, ಬೆಳ್ಳಿ ರಥಂ ಎಲ್ಲ ಆಯಿತು. ಏನು ಆಗಲಿಕ್ಕಿಲ್ಲ. ಆದರೂ ದೇವರದ್ದು ಒಂದು ಆಶೀರ್ವಾದ ನೀವು ಮುಂದೆಗೆ ಸುಮಾರು ಬರಲಿಕ್ಕೊಂಡು ಇಲ್ಲಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಬಹಳ ವಿಶೇಷವಾಗಿ ಅವರು ಮಾತನಾಡ್ತಾ ಇದ್ದಾರೆ. 40 ವರ್ಷಗಳಿಂದ ಉಜಿರೆ ದೇವಸ್ಥಾನವನ್ನು ನೋಡ್ತಾ ಇದ್ದಾನೆ. ದೇವರ ಆಶೀರ್ವಾದ ಇದ್ದರೆ ಮತ್ತು ದೇವರ ಅನುಗ್ರಹ ಇದ್ದರೆ, ಆತನಿಗೆ ಯೋಗ ಇದ್ದರೆ ಮಾತ್ರ ಇಂಥದ್ದೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ಹೇಳಿದರು. ನಾಳೆ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬೇಕಾದಷ್ಟು ಹಣ ಕೈಯಲ್ಲಿದ್ದರೂ ಕೂಡ ಇಂಥ ಸೇವೆ ಮಾಡುವಂತಹ ಬಗ್ಗೆ ಕೆಲವರಿಗೆ ಮಾತ್ರ ಸಿಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಪದ್ಮನಾಭ ತಂತ್ರಿಗಳು ನಮ್ಮ ಜೊತೆಗೆ ಹೇಳಿದರು. ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ಆದಿತ್ಯ ಶೆಟ್ಟಿ, ಬಳಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.